ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ರವರ ಪದಗ್ರಹಣ ಕಾರ್ಯಕ್ರಮ ಪ್ರತಿಜ್ಞಾ ದೇರೆಬೈಲು ಉತ್ತರ 17ನೇ ವಾರ್ಡ್ನಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಯಿತು. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಡಿಕೆ ಶಿವಕುಮಾರ್ ಇವರು ಇವತ್ತು ಪ್ರತಿಜ್ಞಾ ಎಂಬ ಹೆಸರಿನ ಮೂಲಕ ನಮ್ಮೆಲ್ಲರ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಸ್ವೀಕರಿಸುವ ಸಂದರ್ಭ ನಮ್ಮ ಹಿರಿಯ ಕಾಂಗ್ರೆಸ್ಸಿಗರು ನಾರಾಯಣ್ ಟೈಲರ್ ಇವರನ್ನು ಕೂಡ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಕಾಂಗ್ರೆಸ್ನ ಜ್ಯೋತಿ ಬೆಳಗುತ್ತಿದೆ ಜ್ಯೋತಿ. ಡಿಜಿಟಲ್ ತಂತ್ರಜ್ಞಾನವನ್ನು ಬಳಸಿ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ, ಏಷ್ಯಾ ಖಂಡದಲ್ಲಿ ಪ್ರಪ್ರಥಮ ಬಾರಿಗೆ ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದಾರೆ ಕೆಪಿಸಿಸಿಯ ನೂತನ ಅಧ್ಯಕ್ಷರು. ಈ ಒಂದು ಅದ್ಭುತವಾದ ಕಾರ್ಯಕ್ರಮ ಈ ಕಾರ್ಯಕ್ರಮವು ಕಾಂಗ್ರೆಸ್ ಪಕ್ಷಕ್ಕೆ ನಿಜವಾಗಿ ಒಂದು ಹೆಮ್ಮೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸುರತ್ಕಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಎಂ ಕೋಡಿಕಲ್ ಕೆಪಿಸಿಸಿ ಅಧ್ಯಕ್ಷರೊಂದಿಗೆ ಕಾರ್ಯಕರ್ತರಿಗೆ ಪ್ರತಿಜ್ಞೆಯನ್ನು ಬೋಧಿಸಿದರು. ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ನಾನು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿದ್ದು ನಮ್ಮ ದೇಶದ ಸಂವಿಧಾನಕ್ಕೆ ಸದಾ ಬದ್ಧನಾಗಿರುತ್ತೇನೆಂದು ಇವತ್ತು ನನಗೆ ಈ ಪವಿತ್ರವಾದ ಸ್ಥಾನಕ್ಕೆ ನಮ್ಮ ಅಧಿನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ನನ್ನ ಮೇಲೆ ಅಪಾರವಾದಂತಹ ನಂಬಿಕೆ ವಿಶ್ವಾಸವನ್ನು ಇಟ್ಟು ಅವರು ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು ಚರ್ಚೆಯನ್ನು ಮಾಡಿ ವೇಣುಗೋಪಾಲ್ ಅವರ ಹತ್ರ ಸುದೀರ್ಘ ಚರ್ಚೆ ನಡೆಸಿ ಇವತ್ತು ನನಗೆ ಈ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಈ ಜವಾಬ್ದಾರಿ ನನಗೆ ಕೊಡಬೇಕಾದ್ರೆ ಎಲ್ಲ ನಾಯಕರುಗಳ ಹತ್ರ ಚರ್ಚೆ ಮಾಡಿ ಕಾರ್ಯಕರ್ತರ ಹತ್ರ ಅಭಿಪ್ರಾಯವನ್ನು ಪಡೆದು ಈ ಸುಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ಗೆ ಈ ಜವಾಬ್ದಾರಿಯನ್ನು ವಹಿಸಬೇಕು ಅಂತೇಳಿ ಈ ಜವಾಬ್ದಾರಿಯನ್ನ ಇವತ್ತು ಕೊಟ್ಟು ನಿಮ್ಮ ಮುಂದೆ ನಿಲ್ಲಿಸಿದ್ದಾರೆ. ನನಗೆ ಈ ಅಧ್ಯಕ್ಷ ಸ್ಥಾನದ ಹಂಬಲ ಇಲ್ಲ, ಅಥವಾ ನನಗೆ ಇದರ ಜೊತೆಯಲ್ಲಿ ಬರುವಂತ ಸ್ಥಾನಮಾನದ ಪ್ರಭಾವದ ಆಸೆಯೂ ಕೂಡ ಇಲ್ಲ. ಆದರೆ ಈ ಸವಾಲನ್ನು ಎದುರಿಸಲು ನನಗೆ ಉತ್ಸಾಹ ಇದೆ. ಶ್ರೀಮತಿ ಸೋನಿಯಾ ಗಾಂಧಿ ಅವರು ಯಾವಾಗ ನನಗೆ ಈ ಶಕ್ತಿಯನ್ನು ಕೊಟ್ಟರು ತಾವೆಲ್ಲ ಅರ್ತಿದ್ದೀರಿ. ಬಹುಶಃ ಇಡೀ ರಾಷ್ಟ್ರದಲ್ಲೇ, ಕರ್ನಾಟಕ ರಾಜ್ಯದಲ್ಲೇ ಈ ಡಿಕೆ ಶಿವಕುಮಾರ್ ರಾಜಕೀಯದ ಚರಿತ್ರೆ ಇಲ್ಲಿಗೆ ಮುಗಿದೋಯ್ತು. ಬಿಜೆಪಿಯವರು ರಾಜಕೀಯದ ಷಡ್ಯಂತ್ರವನ್ನು ವಹಿಸಿ ಏನ್ ತಪ್ಪು ಮಾಡದೆ ಹೋದ್ರು ಕೂಡ ಡಿಕೆ ಶಿವಕುಮಾರ್ ಕುಟುಂಬಕ್ಕೆ, ಅವರ ಸ್ನೇಹಿತರಿಗೆ ಅನೇಕ ತೊಂದರೆಗಳನ್ನ ಮಾಡಿ ತಿಹಾರ್ ಜೈಲಿಗೆ ಕಳಿಸಿ ಬಂಧನಕ್ಕೆ ಒಳಗಾಗಿ ಕೊನೆಗೆ ರಾಜಕಾರಣನೇ ಮುಗಿದೋಯ್ತು ಅಂತ ಸಂದರ್ಭದಲ್ಲಿ, ಸಂದೇಶಗಳ ಹೋಗುವಂತ ಸಂದರ್ಭದಲ್ಲಿ ನನಗೆ ವೇಣುಗೋಪಾಲ್ ರವ್ರನ್ನ, ಅಹಮದ್ ಪಟೇಲ್ ರವ್ರನ್ನ ಮತ್ತು ಅನೇಕ ನಾಯಕರುಗಳನ್ನ, ಖರ್ಗೆ ಸಾಹೇಬ್ರನ್ನೆಲ್ಲ ಕೂಡ ನನ್ನನ್ನ ಭೇಟಿ ಮಾಡಲಿಕ್ಕೆ ನನ್ನನ್ನ ಕಳಿಸ್ಕೊಟ್ಟು ಶ್ರೀಮತಿ ಸೋನಿಯಾ ಗಾಂಧಿ ಅವರು ಜೈಲಿಗೆ ಬಂದು 1 ಗಂಟೆಗಳ ಕಾಲ ನನ್ನ ಹತ್ರ ಕೂತ್ಕೊಂಡು, ನನ್ನ ಹತ್ರ ನನ್ನ ಸೋದರ ಹತ್ರ ಕೂತ್ಕೊಂಡು ಮಾತಾಡಿ, ಅಂಬಿಕಾ ಸೋನಿ ಅವರ ಜೊತೆಲಿ ಇಟ್ಕೊಂಡು ನಿನ್ನ ಜೊತೆ ಇದ್ದೇನೆ, ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿಯನ್ನು ನೀವು ತೆಗೆದುಕೊಳ್ಬೇಕು ಅಂತೇಳಿ ಆಶೀರ್ವಾದ ಮಾಡಿ ಇವತ್ತು ನನ್ನ ಮುಂದೆ, ನಿಮ್ಮ ಮುಂದೆ ಇವತ್ತು ನಿಲ್ಲಿಸಿ ಒಬ್ಬ ಕಾರ್ಯಕರ್ತನಾಗಿ ಇವತ್ತು ನಾನು ನಿಲ್ಲಿಸಿದ್ದಾರೆ. ರಾಹುಲ್ ಗಾಂಧಿ ಅವರು ಸಂದೇಶವನ್ನು ಕೊಟ್ಟರು, ಯು ಹ್ಯಾವ್ ಟು ಟೇಕ್ ಎವ್ರಿವನ್ ಟುಗೆದರ್ ಡಿಕೆ ಅಂತ ಹೇಳಿ. ಜಾಯ್ನಿಂಗ್ ಟುಗೆದರ್ ಇಸ್ ದಿ ಬಿಗಿನಿಂಗ್, ಥಿಂಕಿಂಗ್ ಟುಗೆದರ್ ಇಸ್ ದಿ ಪ್ರೋಗ್ರೆಸ್, ವರ್ಕಿಂಗ್ ಟುಗೆದರ್ ಇಸ್ ದಿ ಸಕ್ಸಸ್. ಜೊತೆಗೂಡುವುದು ಆರಂಭ, ಜೊತೆಗೂಡಿ ಯೋಚಿಸುವುದು ಪ್ರಗತಿ, ಜೊತೆಗೂಡಿ ಕೆಲಸ ಮಾಡುವುದು ಯಶಸ್ಸು. ಇದರಲ್ಲಿ ನಾನು ನಂಬಿಕೆ ಇರೋನು. ಸರ್ಕಾರದ ತತ್ವದ ಆಧಾರದ ಮೇಲೆ ಇವತ್ತು ನಾನು ಹಿಂದೆ ಎಲ್ಲ ಕೂಡ
ಒಬ್ಬ TAPCMSನ ಸದಸ್ಯನಾಗಿದ್ಕೊಂಡು, ಒಬ್ಬ ವಿದ್ಯಾರ್ಥಿ ನಾಯಕನಾಗಿದ್ಕೊಂಡು, ನಾನು ಕಾಲೇಜಿನಲ್ಲಿ PUCಯಲ್ಲಿದ್ದಾಗ ಶ್ರೀಮತಿ ಇಂದಿರಾ ಗಾಂಧಿ ಅವರ ಪ್ರೇರಣೆಯಿಂದ ನಮ್ಮ ವೇಣುಗೋಪಾಲ್ ಸಾಹೇಬ್ರ ಹೇಳಿದಂಗೆ ಇಂದಿರಾ ಗಾಂಧಿ ಅವರು ಆವತ್ತಿನ ಕಾಲದಲ್ಲಿ ನಾನು ಒಬ್ಬ ವಿದ್ಯಾರ್ಥಿ ನಾಯಕ ಇದ್ದಾಗ ದೇವರಾಜ ಅರಸು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ, ಅವಕಾಶಗಳು ನಿನಗೆ ಯಾವುದು ಸಿಕ್ಕುವುದಿಲ್ಲ, ಅವಕಾಶಗಳನ್ನ ನೀನೇ ಸೃಷ್ಟಿ ಮಾಡಿಕೊಂಡು ನೀನೇ ಅದ್ರ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡಬೇಕು, ಅವಕಾಶಗಳನ್ನ ನೀನೇ ಕಲ್ಪಿಸ್ಕೊಡ್ಬೇಕು. ಯುವ ಸಮುದಾಯ ಅವಕಾಶಗಳನ್ನ ಆಕರ್ಷಿಸಿ ಅದನ್ನ ಸದ್ಬಳಕೆ ಮಾಡಿಕೊಂಡು ಆ ಮೂಲಕ ನೀವು ಗುರಿಯನ್ನ ತಲುಪಬೇಕು ಅಂತೇಳಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ನಮ್ಮ ಯುವಕರಿಗೆ ಸಂದೇಶವನ್ನು ಕೊಟ್ಟರು. ಅದಾದ್ಮೇಲೆ ರಾಜೀವ್ ಗಾಂಧಿ ಅವರ ಕಣ್ಣಿಗೆ ಬಿದ್ದೆ. ನಾನೊಬ್ಬ NSUವಿನ ಜಿಲ್ಲಾ ಮಟ್ಟದ ಅಧ್ಯಕ್ಷರಾಗಿದ್ದವನು. ನನ್ನ ಜೊತೆ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡಿದಂತ ವಿನಯ್ ಕುಮಾರ್ ಅವರಿದ್ದಾರೆ. ನಮ್ಮ ಯೂತ್ ಕಾಂಗ್ರೆಸ್ ನಲ್ಲಿ ನನ್ನ ಜೊತೆ ನನ್ನ ಹಿರಿಯರಾಗಿ ಕೆಲಸ ಮಾಡಿದಂತ ಹರಿಪ್ರಸಾದ್ ಅವರು, ನಮ್ಮ KJ ಜಾರ್ಜ್ ಸಾಹೇಬರು, ಇಲ್ಲಿ ನಮ್ಮ ಆಂಜನೇಯರವರು ಮತ್ತು ನಮ್ಮ ಬಿಜಾಪುರ್ ನಂಜಯ್ ಮಠ್ ಇದ್ದಾರೆ. ಇವರೆಲ್ಲರ ಕೆಳಗಡೆ ನಾನು ಕೆಲಸವನ್ನು ನಾನು ಮಾಡಿದ್ದೇನೆ. ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಕೆಲಸವನ್ನು ನಾನು ಮಾಡಿದ್ದೇನೆ. ಇವತ್ತು ಈ ಪಕ್ಷ ನಾವೆಲ್ಲ ಕೂಡ ಎಷ್ಟೇ ದೊಡ್ಡ ವ್ಯಕ್ತಿಗಳು ಆದರೂ ಕೂಡ ನಾವು ಮುಂದಿನ ದಿನದಲ್ಲಿ ಒಂದು ಪಕ್ಷಕ್ಕೆ ಎಲ್ಲರಿಗೂ ಕೂಡ ಸ್ಥಾನಮಾನ ಸಿಗೋ ರೀತಿಯಲ್ಲಿ ಕಾರ್ಯಕ್ರಮವನ್ನು ನಾವು ರೂಪಿಸೋಣ. ನಾನು ಏನೇ ತೀರ್ಮಾನವನ್ನು ಮಾಡಿದ್ರು ಕೂಡ ವೈಯಕ್ತಿಕವಾಗಿ DK ಶಿವಕುಮಾರ್ ತೀರ್ಮಾನ ಮಾಡೋದಿಲ್ಲ. ನನಗೆ ಯಾವ ಗುಂಪು ಕಾರ್ಯಕ್ಕೆ ಬಗ್ಗೆ ನನಗೆ ನಂಬಿಕೆ ಇಲ್ಲ, ಯಾವ ಧರ್ಮ ಜಾತಿ ಬಗ್ಗೆ ನನಗೆ ನಂಬಿಕೆ ಇಲ್ಲ. ನನಗೆ ನಂಬಿಕೆ ಇರುವುದು ಕಾಂಗ್ರೆಸ್ ಧರ್ಮ, ಕಾಂಗ್ರೆಸ್ ಜಾತಿ, ಕಾಂಗ್ರೆಸ್ ಗುಂಪು ಅನ್ನೋದನ್ನ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಾರ್ಡ್ ಅಧ್ಯಕ್ಷರಾದ ಚಂದ್ರಹಾಸ್ ಪೂಜಾರಿ ವಹಿಸಿದರು. ಕಾರ್ಯಕ್ರಮದಲ್ಲಿ ಬೂತ್ ಅಧ್ಯಕ್ಷರುಗಳಾದ ಪ್ರಸನ್ನ, ಸತೀಶ್, ಸುಪ್ರೀತ್, ಶಿವಾನಂದ್, ರಾಹುಲ್, ಸುಷ್ಮಾ, ಯುವ ಕಾಂಗ್ರೆಸ್ ಸದಸ್ಯರು, ಮಹಿಳಾ ಕಾಂಗ್ರೆಸ್ನ ಸದಸ್ಯರು, ಪಕ್ಷದ ಕಾರ್ಯಕರ್ತರು ಮತ್ತಿತರರು ಉಪಸ್ಥಿತರಿದ್ದರು. ಕೆಪಿಸಿಸಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀಮಾನ್ DK ಶಿವಕುಮಾರ್ ಇವರಿಗೆ ಹಾರ್ದಿಕ ಅಭಿನಂದನೆಗಳು. ಇವರ ಅಧ್ಯಕ್ಷ ಅವಧಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಉನ್ನತ ಸ್ಥಾನಕ್ಕೆ ಬರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಇವರ ರಾಜಕೀಯ ಭವಿಷ್ಯ ಇನ್ನೂ ಉಜ್ವಲವಾಗಿರಲೆಂದು ಹಾರೈಸುತ್ತೇನೆ. ನಮಸ್ಕಾರ, ನಾನು ಚಂದ್ರಹಾಸ್ ಪೂಜಾರಿ, ಸುರತ್ಕಲ್ ಬ್ಲಾಕಿನ ದೇರೆಬೈಲ್ ಉತ್ತರ ವಾರ್ಡಿನ ಅಧ್ಯಕ್ಷನಾಗಿದ್ದೇನೆ. ಇವತ್ತು ನಡೆದಂಥ ಕಾಂಗ್ರೆಸ್ ಪಕ್ಷದ ಕರ್ನಾಟಕದ ಅಧ್ಯಕ್ಷರಾದ DK ಶಿವಕುಮಾರ್ ಅವರ ಕಾರ್ಯಕ್ರಮವನ್ನು ನಾವು ಎಲ್ಲರೂ ಕಾರ್ಯಕರ್ತರು ಸೇರಿ ಒಳ್ಳೆಯ ರೀತಿಯಲ್ಲಿ ಮಾಡಿದ್ದೇವೆ. ಅದೇ ರೀತಿ ಅವರ ರಾಜಕೀಯ ಭವಿಷ್ಯವು ಮುಂದಿನ ದಿನಗಳಲ್ಲಿ ಉತ್ತಮವಾಗಲಿ ಎಂದು ನಾವೆಲ್ಲರೂ ಹಾರೈಸುತ್ತೇವೆ.